ಕುಂಬಾಶಿಯ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಶರನ್ನವರಾತ್ರಿಯ ಪ್ರಯುಕ್ತ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಕೋವಿಡ್ ನಿಯಮಾವಳಿಯಂತೆ ಸರಳ ರೀತಿಯಲ್ಲಿ ನೆರವೇರಿತು. ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಶರನ್ನವರಾತ್ರಿಯ ಪ್ರಯುಕ್ತ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಕೋವಿಡ್ ನಿಯಮಾವಳಿಯಂತೆ ಸರಳ ರೀತಿಯಲ್ಲಿ ನೆರವೇರಿತು. ಶುಕ್ರವಾರ ವಿಜಯದಶಮಿಯ ದಿನದಂದು ತ್ರಿಕಾಲ ಪೂಜೆಯ ಜೊತೆಯಲ್ಲಿ ವಿಶೇಷ ಅಲಂಕಾರದೊಂದಿಗೆ ಶುಂಭಹ ಪೂಜಾ, ನವಚಂಡಿಕಾ ಹೋಮ, ಸಾಮೂಹಿಕ ಚಂಡಿಕಾ ಹೋಮ, ಮಹಾಪೂಜೆ, ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು. ಸಂಜೆ ರಂಗಪೂಜೆ, ಚಂಡಿಕಾ ಪಾರಾಯಣ, ಮಹಾಮಂಗಳಾರತಿ, ಸ್ವರ್ಣ ಪಲ್ಲಕ್ಕಿ ಉತ್ಸವ, ಅಷ್ಟವಧಾನ ಸೇವೆ, ಕಷಾಯ ತೀರ್ಥ, ತೀರ್ಥ ಪ್ರಸಾದ ಮುಂತಾದ ವಿಶೇಷ ಪೂಜಾ ಕಾರ್ಯಕ್ರಮಗಳು ಶ್ರೀ ಕ್ಷೇತ್ರದಲ್ಲಿ ನಡೆದಿರುತ್ತದೆ. ದೇವಸ್ಥಾನದ ಪ್ರಧಾನ ಅರ್ಚಕ ಅನಂತ ಪುರಾಣಿಕರು ದೇವಸ್ಥಾನದಲ್ಲಿ ಪ್ರತಿದಿನವೂ ಪೂಜೆ ನಡೆಯುತ್ತದೆ. ವಿಶೇಷ ದಿನಗಳಲ್ಲಿ ವಿಶೇಷವಾಗಿ ಪೂಜೆ ನಡೆಯಲಿದ್ದು, ಭಕ್ತಾದಿಗಳು ತಮ್ಮ ಕೋರಿಕೆಯನ್ನ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿಕೊಂಡಾಗ ದೇವಿಯು ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುತ್ತಾರೆ ಎಂದು ಹೇಳಿದರು. ವಿಶೇಷವಾಗಿ ಕಲಿಯುಗದಲ್ಲಿ ಕಲು ದುರ್ಗಾ ವಿನಾಯಕ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಎಲ್ಲೆಲ್ಲಿ ಗಣಪತಿ ದೇವಸ್ಥಾನಗಳಿವೆ ಹಾಗೂ ಎಲ್ಲೆಲ್ಲಿ ಅಮ್ಮನವರ ದೇವಸ್ಥಾನಗಳಿವೆ ಅವು ಅತಿ ಶೀಘ್ರವಾಗಿ ಪ್ರಗತಿ ಹೊಂದದೆ ಎನ್ನುವಂಥದ್ದು ಶಾಸ್ತ್ರ. ಹಾಗೆ ವಿಶೇಷವಾಗಿ ಈ ಚಂಡಿಕಾ ದೇವಸ್ಥಾನ ಅನ್ನುವಂಥದ್ದು ಕಳೆದ 3 ವರ್ಷಗಳಿಂದ ಈ ವರ್ಷ ಸೇರಿಸಿ 4ನೇ ವರ್ಷದ ನವರಾತ್ರಿಯ ವಿಶೇಷವಾಗಿ ಜನರು ಸೇರುವಂಥದ್ದು, ಹಾಗೆ ವಿಶೇಷವಾಗಿ ಸೇವೆಗಳನ್ನು ಮಾಡುವಂಥದ್ದು ನಾವು ನೋಡ್ತಾ ಇದ್ದೇವೆ. ಹಾಗೆ ಇಲ್ಲಿ ವಿಶೇಷವಾಗಿ ಚಂಡಿಕಾ ಯಾಗಗಳು ಹಾಗೂ ಚಂಡಿಕಾ ಪಾರಾಯಣ ಅನ್ನುವಂಥದ್ದು ಬಹಳ ಪ್ರಗತಿಯನ್ನು ಹೊಂದ್ತಾ ಇದೆ. ಜನರ ಅಭಿಷ್ಟಗಳು ನೆರವೇರ್ತವೆ. ಹಾಗೆ ವಿಜಯದಶಮಿ ಅನ್ನುವಂಥದ್ದು ಈ ಶರನ್ನವರಾತ್ರಿ ಸಮಯದಲ್ಲಿ ಶರತ್ಕಾಲೇ ಮಹಾಪೂಜಾ ಕ್ರಿಯತೆ ಯಾಚ ವಾರ್ಷಿಕೆ ಅಂತ ಹೇಳಿದ್ರೆ, ಈ ಶರದ್ ಋತುವಿನಲ್ಲಿ ನಾವು ಏನು ಸೇವೆಗಳನ್ನು ಮಾಡ್ತೇವೆ ಆ ಒಂದು ವರ್ಷದ ಮಾಡಿದಂಥ ಸೇವೆಯ ಪುಣ್ಯಾಂಶವನ್ನು ಅನ್ನುವಂಥದ್ದು ಈ ಶರದ್ ಋತುವಿನಲ್ಲಿ ಸಿಗ್ತದೆ. ಶ್ರೀಮತಿ ಅನಿತಾ ಹಾಗೂ ಶ್ರೀ ದೇವರಾಯ ಶೇರೆಗಾರ್ ಧರ್ಮದರ್ಶಿಗಳು ಶ್ರೀ ಚಂಡಿಕಾ ದುರ್ಗಾಪರಮೇಶ್ವರಿ ದೇವಸ್ಥಾನ ಪ್ರಧಾನ ಅರ್ಚಕರಾದ ಅನಂತ ಪುರಾಣಿಕ ಮತ್ತು ಸಹ ಅರ್ಚಕರು, ದೇವಸ್ಥಾನ ವ್ಯವಸ್ಥಾಪಕ ರಾಜಶೇಖರ್ ಹೆಗಡೆ, ಆಡಳಿತ ಮಂಡಳಿ ಸದಸ್ಯರು ಮತ್ತು ಸಿಬ್ಬಂದಿಗಳು, ಊರ ಹಾಗೂ ಪರ ಊರಿನ ಭಕ್ತಾದಿಗಳು ಈ ಪೂಜಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಕುಂದಾಪುರ.